ಲವ್ ಫಾರ್ ಪೌಸ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ದೇಸಿ ನಾಯಿ ಮತ್ತು ಬೆಕ್ಕಿನ ಮರಿಗಳ ಉಚಿತ ದತ್ತು ಕೊಡುವ ಶಿಬಿರವು ಮಂಗಳೂರಿನ ಕದ್ರಿ ಮಲ್ಲಿಕಟ್ಟೆಯ ಕಾಂಗ್ರೆಸ್ ಭವನದ ಬಳಿ ನಡೆಯಿತು. ನಗರದಲ್ಲಿ ಅನೇಕ ಬೀದಿ ನಾಯಿ ಮತ್ತು ಬೆಕ್ಕಿನ ಮರಿಗಳು ಅನಾಥವಾಗಿ ರಸ್ತೆಗಳ ಬದಿಯಲ್ಲಿ ಅನ್ನ ಆಹಾರವಿಲ್ಲದೆ ಪ್ರಾಣವನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ಅತಿಯಾಗಿದ್ದು, ಈ ನಿಟ್ಟಿನಲ್ಲಿ ಈ ಮೂಕ ಪ್ರಾಣಿಗಳಿಗೆ ಸೂಕ್ತವಾದ ನೆಲೆಯನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಲವ್ ಫಾರ್ ಪೌಸ್ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಅನೇಕ ನಾಯಿ ಮತ್ತು ಬೆಕ್ಕಿನ ಮರಿಗಳನ್ನು ಉಚಿತವಾಗಿ ದತ್ತು ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಷ್ಟೇ ಅಲ್ಲದೆ ಈ ಮರಿಗಳಿಗೆ ಸೂಕ್ತವಾದ ಚಿಕಿತ್ಸೆಯನ್ನ ಉಚಿತವಾಗಿ ನೀಡಲಾಗುವುದು. ಇನ್ನು ಈ ಬೆಕ್ಕು ಹಾಗೂ ನಾಯಿಯ ಮರಿಗಳಿಗೆ ಸೂಕ್ತವಾದ ಚಿಕಿತ್ಸೆಯನ್ನ ನೀಡಿ ಪೋಷಿಸುವ ಕಾರ್ಯವು ಲವ್ ಫಾರ್ ಪೌಸ್ ಚಾರಿಟೇಬಲ್ ಟ್ರಸ್ಟ್ ನಡೆಸಿಕೊಂಡು ಬಂದಿದೆ. ದತ್ತು ಪಡೆಯುವ ಪ್ರಾಣಿ ಪ್ರಿಯರಿಗೆ ಇದರ ಆಹಾರವನ್ನ ಉಚಿತವಾಗಿ ನೀಡುತ್ತಿದ್ರೆ, ಈ ನಿಟ್ಟಿನಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಾಕು ಪ್ರಾಣಿಗಳಿಗೆ ಕರುಣೆ ತೋರುವ ಈ ಉತ್ತಮವಾದ ಕೆಲಸವನ್ನ ಮಾಡುವುದು ಸಮಾಜಕ್ಕೆ ಮಾದರಿಯಾಗಿದೆ. ಈ ವೇಳೆ ಮಾತನಾಡಿದ ಲವ್ ಫಾರ್ ಪೌಸ್ ಚಾರಿಟೇಬಲ್ ಟ್ರಸ್ಟ್ನ ಉಷಾ ಸುವರ್ಣ ಅವರು 8 ರಿಂದ 9 ತಿಂಗಳಿನಿಂದ ಈ ದತ್ತು ಶಿಬಿರವನ್ನ ನಡೆಸುತ್ತಿದ್ದೇವೆ. ಸಾಕು ಪ್ರಾಣಿಗಳ ಹಿತದೃಷ್ಟಿಯಿಂದ ಈ ಕಾರ್ಯವನ್ನ ನಡೆಸುತ್ತಿದ್ದೇವೆ. ಈ ಕಾರ್ಯಗಳಿಗೆ ದಾನಿಗಳ ಸಹಕಾರ ಬೇಕಾಗಿದೆ. ಸ್ವಂತ ಹಣದಿಂದ ಈ ಕಾರ್ಯಗಳನ್ನ ನಡೆಸುತ್ತಿದ್ದೇವೆ ಎಂದು ಹೇಳಿದ್ರು. ಬೀದಿ ನಾಯಿ ಕಷ್ಟಪಡೋದು ತುಂಬ ಕಡಿಮೆ ಆಗ್ತದೆ. ಅವುಗಳು ವಾಹನದ ಅಡಿಗೆ ಬಿದ್ದು ಸಾಯ್ತದೆ. ಸ್ವಲ್ಪನಾದರೂ ಮಾನವೀಯತೆ ತೋರಿಸಿ ಹಾಗೂ ನಮಗೆ ಸಹಾಯ ಮಾಡಬೇಕು ನಾವು ಕೇಳ್ಕೊಳ್ತಿದ್ದೆ. ನಮಗೆ ಯಾವ ರೀತಿಯ ಸಹಾಯ ಕೂಡ ಇಲ್ಲ. ದಯವಿಟ್ಟು ಯಾರಾದರೂ ನಮಗೆ ಸಹಕರಿಸುವವರಿದ್ದರೆ ಮುಂದೆ ಬರ್ಬೋದು. ಬರೀ ಒಂದು ಮೂಕ ಪ್ರಾಣಿಗಳಿಗೆ ಅವುಗಳದ್ದು ವೇದನೆ ನಮಗೆ ನೋಡಲಿಕ್ಕೆ ಆಗದೆ. ನಮಗೆ ಇದು ಪದೇ ಪದೇ ಇದು ಮುಂದುವರಿತಾನೆ ಇದೆ. ದಯವಿಟ್ಟು ಇದು ಮುಂದುವರಿಬಾರ್ದು. ಆದಷ್ಟು ಇದು ಕಡಿಮೆ ಆಗಬೇಕಂತ ನಾವು ಈ ಒಂದು ಕೆಲಸವನ್ನು ಮುಂದುವರಿಸಿದ್ದೇವೆ. ಇದರ ಜೊತೆಗೆ ನೀವೆಲ್ಲರೂ ನಮಗೆ ಸಹಕರಿಸಬೇಕು. ದಯವಿಟ್ಟು ಸರ್ಕಾರದಿಂದ ನಾನು ಮತ್ತೊಮ್ಮೆ ಕೇಳ್ಕೊಳ್ತಿದ್ದೇನೆ, ನಮಗೆ ದಯವಿಟ್ಟು ಸಹಕರಿಸಿ. ಈ ಒಂದು ಪ್ರಾಣಿಗಳಿಗೊಂದು ಆಶ್ರಯ ತಾಣ ಅಂತ ಮಾಡಿ, ಮಂಗಳೂರಿನಲ್ಲಿ ಈ ಒಂದು ಅನಾಥ ಪ್ರಾಣಿಗಳಿಗೆ ಯಾವುದೇ ಒಂದು ಆಶ್ರಯವಿಲ್ಲದು ತುಂಬ ಬೇಸರವನ್ನಿಸ್ತಿದೆ. ದಯವಿಟ್ಟು ಈ ಒಂದು ಪ್ರಾಣಿಗಳಿಗೆ ಆಶ್ರಯವನ್ನು ಒದಗಿಸಿಕೊಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೇನೆ. ದತ್ತು ಶಿಬಿರದಲ್ಲಿ ಭಾಗವಹಿಸಿ ಮರಿಗಳನ್ನು ದತ್ತು ಪಡೆದ ಅನಿಲ್ ಅವರು ಮಾತನಾಡಿ, ಲವ್ ಫಾರ್ ಪೌಸ್ ಚಾರಿಟೇಬಲ್ ಟ್ರಸ್ಟ್ ಉತ್ತಮವಾದ ಕೆಲಸವನ್ನ ಮಾಡುತ್ತಿದೆ. ಈ ದೇಸಿ ನಾಯಿ ಹಾಗೂ ಬೆಕ್ಕಿನ ಮರಿಗಳನ್ನು ಪೋಷಿಸಿ ಬೆಳೆಸುವ ಕಾರ್ಯ ಆಗಬೇಕಿದೆ. ಎಲ್ಲರೂ ಈ ಶಿಬಿರಕ್ಕೆ ಸಹಕಾರವನ್ನ ನೀಡಬೇಕಾಗಿದೆ ಎಂದು ಹೇಳಿದರು. ನಮಗೆ ಇದಂದರೆ ತುಂಬ ನಾಯಿ, ಬೆಕ್ಕು ಹಾಗೂ ಇನ್ನಿತರ ಈ ಪ್ರಾಣಿಗಳಂದರೆ ನಮಗೆ ತುಂಬ ಇಷ್ಟ. ಇದೊಂದು ಮಾಡಿದ್ದು ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ನಾನು ಹೇಳ್ತಾ ಇದ್ದೇನೆ. ಅಂದರೆ ಪಾಪ ಈ ಬೀದಿ ನಾಯಿಗಳಾಗಲಿ ಯಾವುದೇ ಪ್ರಾಣಿಗಳಾಗಲಿ ಅದಕ್ಕೆ ಸಾಕುವಂಥ ಒಂದು ಇದಿರೋದಿಲ್ಲ. ಅಂದರೆ ಒಟ್ರಾಸಿ ಬಿಟ್ಟಲ್ಲಿ ಇರ್ತಾರೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ದು ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮ. ಇನ್ನು ಮುಂದಕ್ಕೂ ಕೂಡ ಇಂತಹ ಶಿಬಿರ ಮಾಡಲಿ ಅಂತೇಳಿ ನಾನು. ಇನ್ನು ದೇಸಿ ನಾಯಿ ಮತ್ತು ಬೆಕ್ಕಿನ ಮರಿಗಳನ್ನು ಉಚಿತ ದತ್ತು ಕೊಡುವ ಶಿಬಿರದಲ್ಲಿ ಅನೇಕ ಪ್ರಾಣಿ ಪ್ರಿಯರು, ಸಾರ್ವಜನಿಕರು ಹಾಗೂ ಲವ್ ಫಾರ್ ಪೌಸ್ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರು ಉಪಸ್ಥಿತರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.